ಶಾಂಭವಿ ಕಲಾವಿದರು ಸಾಣೂರು ಅರ್ಪಿಸುವ ಉಸಿರು ಎಂಬ ಕಿರುಚಿತ್ರ ಬಿಡುಗಡೆಗೊಂಡಿದೆ. ಈ ಕೊರೋನಾ ಎಂಬ ಮಹಾಮಾರಿಯ ಅಟ್ಟಹಾಸದ ನಡುವೆ ಲಾಕ್ಡೌನ್ನಿಂದಾಗಿ ಕಂಗೆಟ್ಟ ಈ ಸಂದಿಗ್ಧ ಪರಿಸ್ಥಿತಿಯನ್ನ ಅರಿತು ಸಮಾಜಕ್ಕೆ ಒಂದೊಳ್ಳೆಯ ಸಂದೇಶವನ್ನ ಈ ಕಿರುಚಿತ್ರದ ಮೂಲಕ ನೀಡಿದೆ. ಈ ಕಿರುಚಿತ್ರವು ಅಶೋಕ ಪೂಜಾರಿ ಸಾಣೂರು ಇವರು ರಚಿಸಿ ನಿರ್ದೇಶಿಸಿ ಸಹ ನಿರ್ದೇಶನದಲ್ಲಿ ರಾಬಿನ್ ರೈ, ಶ್ರೀಜೆ ಬಂಗೇರ ಅವರ ಛಾಯಾಗ್ರಹಣದಲ್ಲಿ ದೀಕ್ಷಿತ್ ಕುಮಾರ್ ಇವರ ಸಂಕಲನದ ಮೂಲಕ ಮೂಡಿಬಂದಿದೆ. ಈ ಕಿರುಚಿತ್ರದ ಮುಖ್ಯ ಭೂಮಿಕೆಯಲ್ಲಿ ಪ್ರಮಿತ್ ಸಾಣೂರು, ದಿನೇಶ್ ಪೂಜಾರಿ ಮಾಳ ಹಾಗೂ ಚಂದ್ರಹಾಸ ಸಾಣೂರು ಮುಂತಾದವರು ನಟಿಸಿರುತ್ತಾರೆ. ಈ ಕಿರುಚಿತ್ರವನ್ನ ನಿನ್ನೆ ಸಂಜೆ 5 ಗಂಟೆಗೆ ಮಾನ್ಯ ಜಿಲ್ಲಾಧಿಕಾರಿಯಾದ ಶ್ರೀ ಜಿ ಜಗದೀಶ್ IAS ಇವರಿಂದ ಯೂಟ್ಯೂಬ್ ಚಾನೆಲ್ನಲ್ಲಿ ಬಿಡುಗಡೆಗೊಂಡಿದೆ. ಕಾರ್ಕಳ ಶಾಸಕರು ಚಿತ್ರವನ್ನ ವೀಕ್ಷಿಸಿ ಶುಭ ಹಾರೈಸಿದ್ದಾರೆ. ನೀನು ನೋಡ್ತಿದ್ಯಾ ಇದರಲ್ಲಿ ಎಷ್ಟು ಬರ್ದಿದ್ದಾರೆ, ಯಾರು ಕೂಡ ಫಾಲೋ ಮಾಡಲ್ಲ. ಪುರಂದರ ಮಾಸ್ಕ್ ಹಾಕೊಂಡು ಹೋಗ. ಏನ್ ಜನ ಮಾರೆಯವರು ಮಾಸ್ಕ್ ಹಾಕೊಂಡು ಹೋಗಿ ಅಂದ್ರೆ ಹೇಳಲ್ಲ. ಒಬ್ಬರನ್ನು ಕೂಡ ಬಿಡುದು ಬೇಡ, ಯಾರೆಲ್ಲ ಬರ್ತಾರೆ ಅವರಿಗೆಲ್ಲರಿಗೆ ಮಾಸ್ಕ್ ಕೊಟ್ಟು ಬಿಡುವ. ಕೊರೋನಾ ಕಾಯಿಲೆ ನೋಡಿ ಸರ್, ಗವರ್ಮೆಂಟ್ ರೂಲ್ಸ್ ಪ್ರಕಾರ ಹೊರ ರಾಜ್ಯದಿಂದ ಬಂದವರು 14 ದಿನ ಕ್ವಾರಂಟೈನ್ ಅಲ್ಲಿ ಇರಬೇಕು. ಇದು ನಿಮ್ಗೆ ಗೊತ್ತುಂಟಲ್ವಾ? ಅವ್ರಿಗೇನು 14 ಅಲ್ಲ, 1 ವರ್ಷ ಲಾಕ್ಡೌನ್ ಮಾಡ್ಕೊಂಡು ಮನೆಯಲ್ಲೇ ಕೂತು ತಿನ್ನುವಷ್ಟು ಮಾಡಿಟ್ಟಿದ್ದಾರೆ. ಆದ್ರೆ ನಾವು ಬಡವರು ಮೇಡಮ್, ಬಡವರು, ನಾವೇ ದುಡ್ಕೊಂಡು ನಾವೇ ತಿನ್ಬೇಕು. ನೋಡಿ ಸರ್, ನೀವು ಈ ತರ ಎಲ್ಲ ಮಾತಾಡಿ ನಿಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ ಕೊಡ್ಬೇಕಾಗ್ತದೆ. ಕಂಪ್ಲೇಂಟ್ ಇದನ್ನು ಸೇರಿಸಿಕೊಡಿ. ಇವರಿಗೆ ಮಾಡ್ಲಿಕ್ಕೆ ಬೇರೇನು ಕೆಲಸ ಉಂಟು? ಯಾರು ಮುಂಬೈಯಿಂದ ಬರ್ತಾರೆ, ಯಾರು ಡಿಲ್ಲಿಯಿಂದ ಬರ್ತಾರೆ, ಅವನು ಹುಡುಕುದೇ ಒಂದು ಇವರಿಗೆ ಕೆಲಸ ಆಯ್ತು. ಮುಂಚೆ ಈ ರೀತಿ ಭಿಕ್ಷುಕರು ಬರ್ತಿದ್ರು, ಈಗ ಇವರ ಕಾಟ ಶುರುವಾಯ್ತು. ಕೊರೋನಂತೆ ಕೊರೋನಾ, ನಮ್ಮಂತವರಿಗೆ ಕೊರೋನಾ ಅಲ್ಲ, ಕೊರೋನಾ ಅಪ್ಪ ಬಂದ್ರು ಏನ್ ಮಾಡಕ್ಕಾಗಲ್ಲ. ಇವರಿಗೆಲ್ಲ ಇವಾಗ ಹೇಳಿದ್ರೆ ಅರ್ಥ ಆಗೋದಿಲ್ಲ. ಹೋಗುವ ಬನ್ನಿ ಮೇಡಮ್. ಮನು, ನೀನು ಮುಖ ತೊಳ್ಕೊಂಡು ಒಳಗಡೆ ಬಾ. ಇವರಿಗೆ ಮಾಡ್ಲಿಕ್ಕೆ ಮನು, 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 ಎಂತಾಯ್ತು ಮಗ? ಪಪ್ಪ, ಮುಟ್ಬೇಡಿ ಪಪ್ಪ, ಮುಟ್ಬೇಡಿ ಪಪ್ಪ, ಹಿಂದೆ ಬನ್ನಿ ಪಪ್ಪ. ಹಲೋ ಹಲೋ, ಅಣ್ಣನಿಗೆ ಹುಷಾರಿಲ್ಲ, ಎಂತಾಗಿದೆ ಗೊತ್ತಿಲ್ಲ, ಬೇಗ ಬನ್ನಿ. ಶಾಂಭವಿ ಕಲಾವಿದರು ಸಾಣೂರು ಇವರು ಅರ್ಪಿಸುತ್ತಿರುವಂತಹ ಉಸಿರು ಏನು ಕಥೆಯೊಳಗೆ ನಡೆ ಏನು ಕಿರುಚಿತ್ರವನ್ನು ಮಾಡಿದ್ದಾರೆ. ನಿಜಕ್ಕೂ ಸಹ ಅತ್ಯುತ್ತಮವಾಗಿ ಬಂದಿದೆ. ಇದನ್ನು ಮಾಡಿರುವಂಥ ಶಾಂಭವಿ ಕಲಾವಿದ ಸಾಣೂರು ಅಭಿನಂದಿಸ್ತೀನಿ. ಸಾಮಾಜಿಕ ಕಳಕಳಿಯಿಂದ ಮಾಡಿರುವಂಥ ಕೆಲಸ, ಅದು ಜನರಿಗೆ ಒಂದು ಮಾಹಿತಿಯನ್ನು ನೀಡುವಂಥದ್ದು, ಕೋವಿಡ್ ಬಗ್ಗೆ ಮಾಹಿತಿಯನ್ನು, ಎಚ್ಚರಿಕೆಯನ್ನು ಯಾವ ರೀತಿ ನಾವು ಮುಂದೆ ನಡಿಬೇಕು ಅನ್ನೋದ್ರ ಬಗ್ಗೆ ಮಾರ್ಗದರ್ಶಿ ಆಗಿದೆ. ಹಾಗಾಗಿ ಸಾರ್ವಜನಿಕರು ಇದನ್ನು ನೋಡುವ ಮೂಲಕ ನಮ್ಮ ಜೀವನದಲ್ಲಿ ಇದನ್ನು ಅಳವಡಿಸಿಕೊಂಡ್ರೆ ಬಹಳ ಮುಖ್ಯವಾಗಿ ಕೋವಿಡ್ ವಿರುದ್ಧ ಹೋರಾಟದಲ್ಲಿ ಬಹಳ ಮುಖ್ಯವಾಗಿ 2 ಅಸ್ತ್ರ ನಮ್ಮ ಹತ್ರ ಇರೋದು. ಈಗ ಯಾವುದೇ ಚಿಕಿತ್ಸೆ ನಮ್ಮಲ್ಲಿ ಲಭ್ಯವಿಲ್ಲ. ಆ ಕಾರಣದಿಂದಾಗಿ ನಾವು ಸಾಮಾಜಿಕ ಅಂತರವನ್ನು ಎಷ್ಟು ಸಾಧ್ಯವೋ ಅಷ್ಟು ಕಾಪಾಡಬೇಕು. ಅದು ಈ ಚಿತ್ರದಲ್ಲಿ ಮೂಡಿಬಂದಿದೆ. ಮಾಸ್ಕ್ ಎಷ್ಟು ಮುಖ್ಯ ಅನ್ನೋದನ್ನು ನಾವು ಈಗಾಗಲೇ ಸರ್ಕಾರ ಸಾಣೂರಿನ ಶಾಂಭವಿ ಕಲಾವಿದರು ಅಶೋಕ್ ಪೂಜಾರಿ ಸಾಣೂರು ಅವರ ನಿರ್ದೇಶನದಲ್ಲಿ ಒಂದು ಉಸಿರು ಅನ್ನುವಂಥ ಒಂದು
ಸಮಾಜಕ್ಕೆ ಜಾಗೃತಿಯನ್ನು ಉಂಟು ಮಾಡುವಂಥ ಒಂದು ಕಿರುಚಿತ್ರವನ್ನು ಇವತ್ತು ನಿರ್ಮಾಣ ಮಾಡಿ ಬಿಡುಗಡೆಗೊಳಿಸ್ತಾ ಇರುವುದು ಅತ್ಯಂತ ಸಂತೋಷದ ಸಂಗತಿ. ಕೋವಿಡ್-19ನ ಸಂದರ್ಭದಲ್ಲಿ ಆರೋಗ್ಯ ಇಲಾಖೆಯ ಕಾರ್ಯಕರ್ತರ ಜೊತೆಗೆ ಮತ್ತು ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳ ಜೊತೆಗೆ ವಾರಿಯರ್ಸ್ನ ಜೊತೆಗೆ ಹೇಗೆ ವರ್ತಿಸಬೇಕು ಮತ್ತು ನಮ್ಮ ಜಾಗೃತಿಯನ್ನು ನಾವು ಯಾವ ರೀತಿ ಮಾಡಿಕೊಳ್ಬೇಕು ಅನ್ನೋದರ ಹಿನ್ನೆಲೆಯಿಂದ ಉಸಿರು ಅನ್ನುವಂಥ ಕಿರುಚಿತ್ರ ಅತ್ಯಂತ ಸಾಂದರ್ಭಿಕವಾಗಿ ಮೂಡಿಬಂದಿದೆ. ಈ ತಂಡದಲ್ಲಿ ಕಾರ್ಯವನ್ನು ಮಾಡಿದಂಥ ಎಲ್ಲ ಕಾರ್ಯಕರ್ತರಿಗೆ, ಕಲಾವಿದರಿಗೆ ನಾನು ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಬಹುಶಃ ಈ ಉಸಿರು ಚಿತ್ರ ಸಮಾಜವನ್ನು ಜಾಗೃತಗೊಳಿಸುವಂಥ ದೃಷ್ಟಿಯಿಂದ ಸಮಾಜಕ್ಕೆ ಒಂದು ದೂರದೃಷ್ಟಿಯನ್ನು ಕೊಡುವಂಥ ಕಿರುಚಿತ್ರ ಆಗಿ ನಿರ್ಮಾಣ ಆಗಿದೆ.